ಹಲೋ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಬಾಯರ್ ದೇವಸ್ಥಾನಕ್ಕೆ ಹೊರಟಿದ್ದೇನೆ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಭಯಂಕರ ಬಿಸಿಲು, ತಡೆಯೋಕ್ಕಾಗ್ತಿಲ್ಲ. ಆದರೂ ಹೊರಟಿದ್ದೇನೆ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ. ಬಸ್ ಇಳಿದು ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೇನೆ. ಯಾರೂ ಇಲ್ಲ, ನಾನು ಒಬ್ಬಳೇ. ದೇವಸ್ಥಾನದ ಹತ್ರ ತಲುಪಿದ್ದೇನೆ ಇವಾಗ. ನಂದು ಊಟ ಆಯಿತು. ಈಗ ಹೊರಟೆ. ಇವಾಗ ಮನೆಗೆ ಹೊರಟಿದ್ದೇನೆ. ಭಯಂಕರ ಬಿಸಿಲು, ಆಗ್ತಾನೇ ಇಲ್ಲ, ಬಿಸಿಲು ತಡೆಯೋಕ್ಕಾಗ್ತಿಲ್ಲ.